ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ವಿಸಿ ಮೂಲಕ ಕೊರೋನಾ ನಿಯಂತ್ರಣದ ಬಗ್ಗೆ ಅವರು ಕೊಟ್ಟಿರುವಂತಹ ಅನೇಕ ಮಾರ್ಗಸೂಚಿಗಳನ್ನು ಆಲಿಸಿದೆವು. ನಾನು ಸನ್ಮಾನ್ಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಅವರು ನಮ್ಮ ಜಿಲ್ಲಾಧಿಕಾರಿಗಳ ತಂಡ ಅವರ ಜೊತೆ ಚರ್ಚೆ ಮಾಡಿದಾಗ ಲಾಕ್ಡೌನ್ನ ಅನಿವಾರ್ಯತೆ ಇದ್ದಲ್ಲಿ ಆಯಾ ಜಿಲ್ಲೆಯವರು ಅದರ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಗಣ್ಯರಲ್ಲಿ ಚರ್ಚೆ ಮಾಡಿದಾಗ ಒಂದಷ್ಟು ದಿವಸಗಳಾದರೂ ಕೂಡ ಏರ್ತಾ ಇರುವಂಥ ಕೊರೋನಾವನ್ನು ನಿಯಂತ್ರಣ ತರಬೇಕಾದ್ರೆ ಲಾಕ್ಡೌನ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ಅಭಿಪ್ರಾಯಕ್ಕೆ ಬರಲಾಗಿದೆ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ನಾಡಿದ್ದು ಬುಧವಾರ, ಈ 3 ದಿವಸಗಳ ಕಾಲ ವಾಣಿಜ್ಯ ವ್ಯವಸ್ಥೆಗಳು ತೆರೆದಿರ್ತದೆ. ಹಾಗಾಗಿ 1 ವಾರಗಳ ಕಾಲ ಅವಶ್ಯಕತೆ ಇರುವಷ್ಟು ಎಲ್ಲ ಸಾಮಗ್ರಿಗಳು ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ತಾವು ಖರೀದಿ ಮಾಡಿಕೊಳ್ಬೇಕು. ಆ ಗುರುವಾರದಿಂದ 1 ವಾರಗಳ ಕಾಲ, ಬುಧವಾರ ರಾತ್ರಿ ನಂತರ 1 ವಾರಗಳ ಕಾಲ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿ ಏನು ಜಿಲ್ಲಾಡಳಿತ ನಿರ್ಧಾರ ಮಾಡುತ್ತೆ, ಅದರ ಮಾರ್ಗಸೂಚಿಗಳನ್ನು ಮತ್ತು ನಿಯಮಗಳನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಪ್ರಕಟ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಕೊರೋನಾವನ್ನು ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ಇರುವುದರಿಂದ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾದಂಥ ಜವಾಬ್ದಾರಿಗಳಿರುವುದರಿಂದ ಲಾಕ್ಡೌನ್ ಮಾಡಬೇಕು ಅಂತೇಳಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಮುಖಂಡರ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಲಾಕ್ಡೌನನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಇದಕ್ಕೆ ಬೇಕಾದಂಥ ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಜಿಲ್ಲಾಧಿಕಾರಿಯವರು ಪ್ರಕಟಿಸ್ತಾರೆ.